ಏನು ಗೊತ್ತಾ, ಇವತ್ತು ಇಷ್ಟೊಂದು ಸ್ಟಾಕ್ ಬಂದಿದೆ ನೋಡಿ. ಎಲ್ಲನೂ ಹೊಸ ಡಿಸೈನ್ಸ್ ನಿಮಗೋಸ್ಕರ ತೊಗೊಂಬಂದಿದ್ದೀವಿ. ಬಟ್ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಮೊದಲೆಲ್ಲ ತುಂಬ ಬಜೆಟ್ ಫ್ರೆಂಡ್ಲಿ ಸೀರೆಗಳು ತೊಗೊಂಬರ್ತಿದ್ವಿ. ಆಲ್ಮೋಸ್ಟ್ 1000ಇಂದ 2000 ಒಳಗಡೆ ಸೀರೆಗಳೇ ತರ್ತಾ ಇದ್ವಿ. ಯಾಕಂದರೆ ನಮ್ಮ ಹತ್ರ ಬಜೆಟ್ ಅಷ್ಟೊಂದಿರಲಿಲ್ಲ. ಹೇಳಬೇಕಂದ್ರೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ಬಿಕಾಸ್ ನಮ್ಮ ಸ್ಮಾಲ್ ಬಿಸ್ನೆಸ್ಸಲ್ಲಿ ಏನಾಗುತ್ತೆ, ನಮ್ಮ ಪೇಜಲ್ಲೆಲ್ಲ ನಾವು ತುಂಬ ಪ್ರೀಮಿಯಮ್ ಸೀರೆಸ್ಗಳೆಲ್ಲ ಹಾಕಿದಾಗ ಏನಾಗುತ್ತೆ, ಅದು ಸೇಲ್ ಆಗಲ್ಲ. ಆ ಭಯದಲ್ಲಿ ನಾವು ಸೀರೆಗಳೇ ತೊಗೊಂಬರಲ್ಲ. ಬಟ್ ಇವತ್ತು ನೀವೆಲ್ಲರೂ ತೊಗೋತೀರಾ ಅಂತ ಆಸೆಯಿಂದ ಇಷ್ಟೊಂದು ಸೀರೆಗಳು ತೊಗೊಂಬಂದಿದ್ದೀವಿ. ಇವನ್ ಕಂಚಿಯಲ್ಲಂತೂ ನೀವು ನೋಡ್ಬೋದು, ಅಂದರೆ ಟಿಶ್ಯೂ ಸಿಲ್ಕಲ್ಲಿ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ನ ತೊಗೊಂಬಂದಿದ್ದೀವಿ. ಇದು ಇನ್ನೂ ಓಪನೇ ಮಾಡಿಲ್ಲ, ಅಂದರೂ ಒಂದು ತೋರಿಸ್ತೀನಿ ನೋಡಿ. ತುಂಬ ಪ್ರೀಮಿಯಂ ಕ್ವಾಲಿಟಿ ಸೀರೆಗಳೆಲ್ಲ ತೊಗೊಂಬಂದಿದ್ದೀವಿ ನೋಡಿ. ಇದೆಲ್ಲ ಹೈ ಡಿಮ್ಯಾಂಡೆಡ್ ಸೀರೆಗಳಿದೆ. ಸೊ ಹಂಗಂತ ಇವತ್ತು ಬಜೆಟ್ ಫ್ರೆಂಡ್ಲಿ ಇಲ್ಲ